ಕ್ಷೇತ್ರದಲ್ಲಿ ತರಬೇತುಗೊಳಿಸ್ತಾ ಇರುವಂತಹ ದೈಹಿಕ ಶಿಕ್ಷಕರು ಇಂದು ನಮ್ಮ ದೇಶ ಅಗ್ರ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕೆ ಕಾರಣ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಇಂತಹ ದೈಹಿಕ ಶಿಕ್ಷಕರ ರಾಜ್ಯ ಮಟ್ಟದ ಕ್ರೀಡಾ ಸಂಭ್ರಮ ಈ ವೇದಿಕೆಯ ಮೇಲೆ ನಡೀತಾ ಇದೆ. ಈ ವೇದಿಕೆಯ ಮೇಲೆ ಈ ದಿನ ಕ್ರೀಡೆಯೊಂದಿಗೆ ಸಂಸ್ಕೃತಿ ಬೆಸೆದುಕೊಂಡು ಸಮ್ಮಿಲನವಾಗುವಂತಹ ಹೊತ್ತು ತಾವೆಲ್ಲರೂ ಕೂಡ ರಾಜ್ಯ ಮಟ್ಟದ ಕ್ರೀಡಾ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ಕೃಷಿ ಸಿರಿ ವೇದಿಕೆಯ ಕಡೆಗೆ. ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳನ್ನ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕವಾಗಿ ಕ್ರೀಡಾತ್ಮಕವಾಗಿ ಬೆಳೆಸಿಕೊಂಡು ಬಂದಿರುವಂತಹ ವಿದ್ಯಾಸಂಸ್ಥೆ. ಈ ದಿನ ನಮ್ಮ ಸಂಸ್ಥೆಯ ಹೆಮ್ಮೆಯ ಹೆಗ್ಗುರುತುಗಳಲ್ಲಿ ಒಂದಾಗಿರುವಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಪ್ರಸ್ತುತಿ ಈ ವೇದಿಕೆಯ ಮೇಲೆ ತಮಗಾಗಿ ಆಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿರುವಂತಹ ತಮ್ಮೆಲ್ಲರನ್ನೂ ಕೂಡ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಈ ದಿನದ ಈ ವೈಭವದ ಕಾರ್ಯಕ್ರಮವನ್ನ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್ನೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಈ ಕಥಕ್ ನೃತ್ಯ ತನ್ನ ಹೆಜ್ಜೆಯ ಲಯಕ್ಕೆ ಭಾವ ಸಂವಹನ ಶಕ್ತಿಗೆ ಹೆಸರಾಗಿದೆ. ಪಂಡಿತ್ ಆಶೀಂ ಬಂಧು ಭಟ್ಟ ವರ್ಣನೆಯನ್ನ ಮಾಡುವಂತಹ ವರ್ಷಧಾರೆ ಕಥಕ್ ಇದೀಗ ನಿಮಗಾಗಿ.
ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಕತೆ ನಮ್ಮೆಲ್ಲರಿಗೂ ಕೂಡ ತಿಳಿದೇ ಇರಬಹುದು. ಪಟ್ಟಕ್ಕಿರಬೇಕಾದಂತಹ ಶ್ರೀರಾಮ ಮಂಥರೆಯ ಕುತಂತ್ರದಿಂದಾಗಿ ವನವಾಸಕ್ಕೆ ತೆರಳುವಂತಾಗುತ್ತೆ. ಒಂದು ಕಡೆಯಲ್ಲಿ ಶ್ರೀರಾಮ ವನವಾಸದ ಜೀವನವನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಸಹೋದರ ಭರತ ರಾಮನ ನೆನಪಿನಲ್ಲಿ ರಾಮನ ಪಾದುಕೆಗಳನ್ನ ಪೀಠದ ಮೇಲೆ ಇಟ್ಟು ರಾಜ್ಯಾಡಳಿತವನ್ನು ನಡೆಸ್ತಾ ಇದ್ದ. ವನವಾಸದಲ್ಲಿ ಇದ್ದಂತಹ ಶ್ರೀರಾಮ ರಾವಣನಂತಹ ಅದೆಷ್ಟೋ ಅಸುರರ ಸಂಹಾರವನ್ನ ಮಾಡಿ ತನ್ನ ವನವಾಸದ ಅವಧಿಯನ್ನ ಪೂರ್ಣಗೊಳಿಸಿ ಹಿಂದಿರುಗಿ ಅಯೋಧ್ಯೆಗೆ ಬರುವಂತ ಹೊತ್ತು. ಇಡೀ ಅಯೋಧ್ಯೆ ಶ್ರೀರಾಮನ ಬರುವಿಕೆಗಾಗಿ ಕಾಯ್ತಾ ಇತ್ತು. ಶ್ರೀರಾಮನ ಪಟ್ಟಾಭಿಷೇಕವಾಗಿ ಅಣಿಯಾಗಿತ್ತು. ಇಂತಹ ಪಟ್ಟಾಭಿಷೇಕದ ಅದ್ಭುತ ಕ್ಷಣವನ್ನ ಯಕ್ಷ ಪ್ರಯೋಗದ ಮೂಲಕ ವೇದಿಕೆಯ ಮೇಲೆ ಕಣ್ತುಂಬಿಕೊಳ್ಳುವಂತಹ ಹೊತ್ತು ಮಂಟಪ ಪ್ರಭಾಕರ ಉಪಾಧ್ಯಾಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬಡಗುತಿಟ್ಟಿನ ಯಕ್ಷ ಪ್ರಯೋಗ ಶ್ರೀರಾಮ ಪಟ್ಟಾಭಿಷೇಕ. ಸೀತೆಯ ಸಾಂಗತ್ಯ ಪ್ರೇಮದ ಸೋದರ ಸಂಸ್ಕೃತ್ಯ ರಾಮಗೆ ನಲುಪಟ ರಘುಕುಲ ಸೋಮಗೆ ಜಯವೆನುತ, ರಘುಕುಲ ಸೋಮಗೆ ಜಯವೆನುತ.
ಸುರನರ ಭುಜಂಗಮ ಭುವನದಲ್ಲ ರಾವಣೇಶ್ವರ ಮಹಾಪ್ರಭುಗಳಿಗೆ ಚಂದ್ರಹಾಸ ಖಡ್ಗದರು ಸುವರ್ಣ ಲಂಕಾಧೀಶ ರಾವಣೇಶ್ವರ ಮಹಾಪ್ರಭುಗಳಿಗೆ ಕಾಡಿತು ಸೀತೆಗೆ ಕಾಡಿನ ಬಿಗವು ಕಾಡಿತು ಸೀತೆಗೆ ಕಾಡಿನ ಬಿಗವು ಕಾಡಿತು ಕುಣಿಯಿತು ಕಾಡಿತು ನಲಿಯಿತು ಆಡಿತು ನಲಿಯಿತು ಚಿನ್ನದ ಬಿಗವು ಆಡಿತು ನಲಿಯಿತು ಚಿನ್ನದ ಬಿಗವು ನಡೆದನು ರಾಮ ಸೀತೆಯ ನುಡಿಗೆ ನಡೆದನು ರಾಮ ಸೀತೆಯ ನುಡಿಗೆ ಹಾ ಲಕ್ಷ್ಮಣ ಹಾ ಸೀತಾ ಲಕ್ಷ್ಮಣ ಮಣಿದು ಮಿಗದ ಕಂಡಿತು ಮಿಥ್ಯೆ ಲಕ್ಷ್ಮಣ ಕಂಡಿತು ಮಿಥ್ಯೆ ಆ ಕಳೆದು ನಿಜವನು ಮುನಿಯ ರೂಪದಿ ಕಳೆದು ನಿಜವನು ಮುನಿಯ ರೂಪದಿ ಇಳೆಯ ಮಗಳನ್ನು ಬಂದು ಕಂಡನು ಇಳೆಯ ಮಗಳನ್ನು ಬಂದು ಕಂಡನು ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಸೆಳೆದು ಸೀತೆಯ ಮಗ ಸೆಳೆದು ಸೆಳೆದು ಸೀತೆಯ ರಾಮ ರಾಮ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಪಾಹಿ ರಘು ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ತ್ರಾಹಿ ಶ್ರೀರಾಮಚಂದಿರನ ಶ್ರೀಲೋಲ ಸುಂದರನ ಶ್ರೀಮಂತರಾಯಣ ರಾಮ 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 ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥ ಶ್ರೀರಾಮಚಂದಿರನ ಶ್ರೀಲೋಲ ಸುಂದರನ ಶ್ರೀಮಂತರಾಯಣ ರಾಮ 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 ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಶರಣಂ ಪ್ರಪದ್ಯೆ ಶರಣ
ಸಿಂಗರದ ಮಣಿ ಬಡೆದ ಸಿಂಗರದ ಮಣಿ ಬಡೆದ ಅಂಗನ ಜಾನಕಿ ನೇಮವ ಧರಿಸಿ ಭಾಗ್ಯವ ಮಾಡಿದರ ಕಸ ತೋಟವ
ಪತಯೇ ನಮಃ ಸೀತಾಯ ಪತಯೇ ನಮಃ. ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ವೃತ್ತಿಪರ ಕಲಾವಿದರ ರೀತಿಯಲ್ಲಿಯೇ ಪರಿಪೂರ್ಣತೆಯ ಪ್ರದರ್ಶನವನ್ನು ನೀಡ್ತಾ ಇರೋರು ಇವರೆಲ್ಲರೂ ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಇನ್ನೊಂದು ಈ ನೃತ್ಯ ಕಲೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ತಯಾರಿ, ಅಂದ್ರೆ ಅದು ಮುಖದ ವರ್ಣಿಕೆ ಇರಬಹುದು, ಕೇಶಾಲಂಕಾರ ಇರಬಹುದು, ವಸ್ತ್ರ ವಿನ್ಯಾಸ ಇರಬಹುದು, ಇವೆಲ್ಲವನ್ನು ಕೂಡ ಸ್ವತಃ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿಕೊಳ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹಳೆ ತತ್ವ ಹೊಸ ಯುಕ್ತಿ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹಳೆಯದರ ಜೊತೆಗೆ ಹೊಸತನ ಸೇರಿಕೊಂಡಾಗ ಬದುಕು ನವನಾವೀನ್ಯತೆಯನ್ನ ಕಾಣೋಕೆ ಸಾಧ್ಯ ಆಗುತ್ತೆ. ಕಲೆಯ ವಿಚಾರದಲ್ಲೂ ಕೂಡ ಅಷ್ಟೇ. ಕಲೆಯ ಮೂಲ ರೂಪಕ್ಕೆ ಧಕ್ಕೆ ಆಗದಂತೆ ಒಂದಷ್ಟು ಬದಲಾವಣೆಗಳನ್ನ ತಂದಾಗ ಮಾತ್ರ ಆ ಕಲೆ ಉಳಿದು ಬೆಳೆಯೋಕೆ ಸಾಧ್ಯ ಆಗುವಂಥದ್ದು. ಇದಕ್ಕೊಂದು ನಿದರ್ಶನ ಮಣಿಪುರದ ಸ್ಟಿಕ್ ಡ್ಯಾನ್ಸ್. ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಎನ್ನುವಂಥದ್ದು ಮಣಿಪುರದಲ್ಲಿ ಏಕವ್ಯಕ್ತಿ ನೃತ್ಯವಾಗಿದ್ರೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆಶಯದಂತೆ ಏಕವ್ಯಕ್ತಿ ನೃತ್ಯವನ್ನ ಸಮೂಹ ನೃತ್ಯವಾಗಿ ರೂಪುಗೊಳಿಸಲಾಗಿದೆ. ಭಾರತೀಯ ಮಾರ್ಷಲ್ ಆರ್ಟ್ ನ ಒಂದು ಭಾಗವಾದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಎಬೊಂಬಿ ಇವರ ನಿರ್ದೇಶನದಲ್ಲಿ ತಮಗಾಗಿ.
ವಿದ್ಯಾಸಂಸ್ಥೆಯ ಸಾಂಸ್ಕೃತಿಕ ತಂಡದ ಸಾಧನೆಯನ್ನ ಈ ವೇದಿಕೆಯ ಮೂಲಕ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಕ್ರೀಡಾ ಕ್ಷೇತ್ರದ ಸಾಧನೆಯ ಬಗೆಗೆ ನಿಮ್ಮೊಂದಿಗೆ ಹಂಚಿಕೊಳ್ಳೋದಂದ್ರೆ, ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಮೂಡುಬಿದಿರೆಯ ಸ್ವರಾಜ್ಯ ಮೈದಾನದಲ್ಲಿ ಆಡಿದಂತಹ 11 ಜನ ವಿದ್ಯಾರ್ಥಿಗಳು ಒಲಿಂಪಿಕ್ಸ್ನ ಅಂಗಳದಲ್ಲಿ ಮಿಂಚನ್ನ ಹರಿಸಿದ್ದಾರೆ ಎನ್ನುವಂಥದ್ದು ಒಂದು ಅದ್ಭುತವಾದಂತಹ ಸಾಧನೆ. ಜೊತೆಗೆ 32 ಜನ ವಿದ್ಯಾರ್ಥಿಗಳು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ನಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ 26 ಜನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅದರಲ್ಲಿ 19 ಜನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ 5 ಜನ ವಿದ್ಯಾರ್ಥಿಗಳು ಏಕಲವ್ಯ ಪ್ರಶಸ್ತಿಯನ್ನ ಪಡೆದುಕೊಂಡ್ರೆ 21 ಜನ ವಿದ್ಯಾರ್ಥಿಗಳು ಕ್ರೀಡಾ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. 12 ಜನ ವಿದ್ಯಾರ್ಥಿಗಳು ಪ್ರೊ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ 3 ಜನ ವಿದ್ಯಾರ್ಥಿಗಳು ಪ್ರೊ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಅಲ್ಟಿಮೇಟ್ ಖೋ ಪಂದ್ಯಾಟದಲ್ಲಿ 3 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ 4 ಜನ ವಿದ್ಯಾರ್ಥಿಗಳು ಕರ್ನಾಟಕ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಇದು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಕ್ರೀಡಾ ಸಾಧನೆ. ಈ ಎಲ್ಲ ಸಾಧನೆಯ ಹಿಂದಿರುವಂತಹ ಶಕ್ತಿ, ಸ್ಫೂರ್ತಿ ಅದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರ ಕನಸಿನ ಸಾಕಾರ ರೂಪವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಈ ದಿನದ ವೈಭವದ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಗುಜರಾತಿನ ಕಡೆಗೆ ಸಾಗುವಂತ ಹೊತ್ತು. ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರ್ಕೊಂಡಿದ್ದೇವೆ. ಗರ್ಭ ಮತ್ತು ದಾಂಡಿಯ ನೃತ್ಯಗಳು ಗುಜರಾತಿನ ಸಾಂಪ್ರದಾಯಿಕ ನೃತ್ಯಗಳು. ಅಲ್ಲಿಯ ಜನರು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದಾಂಡಿಯ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಈ ದಾಂಡಿಯ ನೃತ್ಯದಲ್ಲಿ ನೃತ್ಯ ಪಟುಗಳು ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕೋಲು ಆ ದುರ್ಗೆಯ ಕೈಯಲ್ಲಿರುವಂತಹ ಕತ್ತಿಯನ್ನ ಪ್ರತಿನಿಧಿಸುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಬನ್ನಿ ನೋಡೋಣ ಗುಜರಾತಿನ ಗರ್ಭ ಮತ್ತು ದಾಂಡಿಯ ನೃತ್ಯ. भगवान गोकुल मारा शरण भगवान गोकुल मारा शरण भगवान गोकुल मारा शरण भगवान बगाया वाहलियों ना सूर भया से भाव बदे भरपूर उठाले तेरा प्रेम ना पूर बगाया वाहलियों ना सूर भया से प्रेम बदे भरपूर उठाले तेरा प्रेम ना पूर इदू से महाराज नुगा गोकुल मारा शरण भगवान गोकुल मारा शरण भगवान गोकुल मारा शरण भगवान गोकुल मारा शरण भगवान यमुना करे अनोखा वाज कला कर बता बगाड़े साज संद आ कहे सचारण रा
हाले सात छंद आ कहे सचारण राज कृष्ण ने नमो जोड़ू बाण गोकुल मारा सर में भगवान 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 गोकुलिया 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 मारा सर में भगवान cut dilang ready bang chang cut dilang ready bang chang suni ne sham maru ayu dole આવ્યો છે સાંભળ્યો રમવાને રાસ આજ વર્ષોની પ્યાસ પછી મારે મોલે આછો અજવાસ છે ને શામ મારી પાસ છે તો ખુમવું મન મેલીને કાના જોડે પૂનમની રાતમાં ને પ્રીતમની સાથમાં રડિયાળી રાત આખી રમવું જોડે રે મારે રડિયાળી રાત આખી રમવું જોડે રે મારે રડિયાળી રાત આખી રમવું જોડે રડિયાળી રાત આખી રમવું જોડે રડિયાળી રાત આખી રમવું જોડે सूरज
ಮುಂದಕ್ಕೆ ಈ ವೇದಿಕೆಯ ಮೇಲೆ ನಮ್ಮ ನೆಲದ ಕಲೆ, ನಮ್ಮ ಸಾಹಸ ಕಲೆ ಮಲ್ಲಕಂಬವನ್ನ ನೋಡುವಂತ ಹೊತ್ತು. ಬಲಶಾಲಿಯಾದಂತಹ ಭೀಮ ತನ್ನೊಡನೆ ಯಾರೂ ಕೂಡ ಮಲ್ಲ ಯುದ್ಧವನ್ನ ಮಾಡಲಿಕ್ಕೆ ಸರಿಸಾಟಿ ಇಲ್ಲ ಎನ್ನುವುದನ್ನ ಅರಿತುಕೊಂಡು ಒಂದು ಕಂಬದ ಜೊತೆಗೆ ತನ್ನ ಗುದ್ದಾಟವನ್ನ ಆರಂಭಿಸ್ತಾನೆ. ಕಾಲಕ್ರಮೇಣವಾಗಿ ಅದುವೇ ಮಲ್ಲಕಂಬವಾಯಿತು ಎನ್ನುವಂತಹ ಪ್ರತೀತಿ ಒಂದು ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಗರಡಿ ಮನೆಗಳಲ್ಲಿ ಅಭ್ಯಾಸವನ್ನು ನಡೆಸುವಂತಹ ಕುಸ್ತಿಪಟುಗಳು ಎದುರಾಳಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಕಂಬದ ಜೊತೆಗೆ ತನ್ನ ದೇಹವನ್ನ ಹುರಿಗೊಳಿಸ್ತಾ ಇದ್ರು, ತನ್ನ ದಿನದ ವ್ಯಾಯಾಮವನ್ನ ಪೂರ್ಣಗೊಳಿಸ್ತಾ ಇದ್ರು. ಹೀಗೆ ಬೆಳೆದು ಬಂದಂತಹ ಮಲ್ಲಕಂಬಕ್ಕೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿಶೇಷ ಪ್ರಾಧಾನ್ಯತೆ. ನಮ್ಮ ವಿದ್ಯಾಸಂಸ್ಥೆಯ ಮಲ್ಲಕಂಬದ ತಂಡದ ವಿದ್ಯಾರ್ಥಿಗಳ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು. ಮಲ್ಲಕಂಬದ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಭಾಗವಹಿಸಿರುತ್ತೆ. ನಮ್ಮ ಭಾರತ ದೇಶದ 6 ಜನರಿದ್ದ ತಂಡ ಕೂಡ ಈ ಸ್ಪರ್ಧೆಯನ್ನ ನೀಡಿರುತ್ತೆ. 6 ಜನರಿದ್ದಂತಹ ಭಾರತ ತಂಡದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಜೊತೆಗೆ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ 12 ಜನ ವಿದ್ಯಾರ್ಥಿಗಳು, ಅಂದ್ರೆ 6 ಜನರ ಬಾಲಕರ ತಂಡ ಮತ್ತು 6 ಜನ ಬಾಲಕಿಯರ ತಂಡ, 12 ಜನರ ತಂಡ ಸ್ಪರ್ಧೆಯನ್ನು ನೀಡಿರುತ್ತೆ. ಆ 12 ಜನ ವಿದ್ಯಾರ್ಥಿಗಳಲ್ಲಿ 12 ಜನ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಜೊತೆಗೆ 6 ಜನ ವಿದ್ಯಾರ್ಥಿಗಳು ಮುಂಬರುವ ನವೆಂಬರ್ ತಿಂಗಳಿನ 6ನೇ ತಾರೀಕಿನಂದು ರಾಜಸ್ಥಾನದಲ್ಲಿ ನಡೆಯಲಿಕ್ಕಿರುವಂತಹ ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ. ಇದು ನಮ್ಮ ಸಂಸ್ಥೆಯ ಮಲ್ಲಕಂಬದ ತಂಡದ ಸಾಧನೆಯ ಕಿರುನೋಟ. ವೇದಿಕೆಯ ಮಧ್ಯಭಾಗದಲ್ಲಿ ಕಂಬದ ಜೊತೆಗಿನ ಕಸರತ್ತು, ಜೊತೆಗೆ ವೇದಿಕೆಯ 2 ಭಾಗಗಳಲ್ಲೂ ಕೂಡ ರೋಪ್ ಜೊತೆಗಿನ ಕಸರತ್ತು ವೇದಿಕೆ ಮೇಲೆ ನಡೆಯುತ್ತಿದೆ. ಬಸವರಾಜ್ ಮತ್ತು ಚೇತನ್ ಕುಮಾರ್
ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾದೀತು. ಕನ್ನಡಕ್ಕಾಗಿ ಧ್ವನಿ ಎತ್ತು, ನಿನ್ನ ಧ್ವನಿ ಪಾಂಚಜನ್ಯವಾದೀತು. ನಮ್ಮ ನೆಲದ ಕಲೆಗಳನ್ನ ಉಳಿಸುವುದರ ಜೊತೆಗೆ ನಮ್ಮ ನೆಲದ ಭಾಷೆಯನ್ನ ಉಳಿಸುವ ಮಹತ್ತರ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ಒಂದು ಕಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿದ್ಯಾರ್ಥಿಗಳು ಇಲ್ಲ ಎನ್ನುವಂತಹ ಕೊರಗು ಕಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನ ಪಡೆಯೋಕೆ ಸರತಿ ಸಾಲಿನಲ್ಲಿ ನಿಂತು ಪ್ರವೇಶಾತಿ ಪರೀಕ್ಷೆಗಳನ್ನು ಬರೆದು ದಾಖಲಾತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶಾತಿ ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 20,000ಕ್ಕಿಂತಲೂ ಹೆಚ್ಚು ಎನ್ನುವಂಥದ್ದು ಹೆಮ್ಮೆಯ ವಿಚಾರ. ಈ ವೇದಿಕೆಯ ಮೇಲೆ ಮಲ್ಲಕಂಬ ರೋಪ್ ಕಸರತ್ತಿನ ಪ್ರಸ್ತುತಿಯನ್ನು ನೋಡಿದ್ರಿ. ಈ ತಂಡದಲ್ಲಿ ಇರುವಂತಹ ಬಹುಪಾಲು ವಿದ್ಯಾರ್ಥಿಗಳು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಸಾಮಾನ್ಯವಾಗಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಕೋಡಿಂಗ್, ಡಿಕೋಡಿಂಗ್ ಈ ರೀತಿಯ ತಾಂತ್ರಿಕ ವಿಚಾರಧಾರೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವಂತ ವಿದ್ಯಾರ್ಥಿಗಳು. ಆದ್ರೆ ನಮ್ಮ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ವಿಚಾರಧಾರೆಗಳಿಗೆ ಸೀಮಿತವಾಗಿರದೆ ನಮ್ಮ ನೆಲದ ಕಲೆಯೊಂದನ್ನ ಅಭ್ಯಾಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅದುವೇ ಡೊಳ್ಳು ಕುಣಿತ. ತನ್ನ ಸೊಂಟದ ಮೇಲೆ ಕರಿಯ ಕಂಬಳಿಯನ್ನ ಸುತ್ತಿಕೊಂಡು ಅದರ ಮೇಲೆ ಡೊಳ್ಳೊಂದನ್ನ ಕಟ್ಟಿಕೊಂಡು ತಲೆಯ ಮೇಲೆ ಪೇಟವೊಂದನ್ನ ಸುತ್ತಿಕೊಂಡು ವೀರೇಶ್ವರ ದೇವರ ಆರಾಧನೆಯನ್ನ ಮಾಡ್ತಾ ಇದೀಗ ವೇದಿಕೆಯ ಮೇಲೆ ಡೊಳ್ಳು ಕುಣಿತದ ಪ್ರಸ್ತುತಿ.
ಇಂತಹದೊಂದು ಸುಂದರವಾದಂತಹ ವೇದಿಕೆಯ ಮೇಲೆ, ಅದು ಕೂಡ ಸುಂದರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ಸಿಂಹಗಳನ್ನ ಈ ವೇದಿಕೆಯ ಮೇಲೆ ನೋಡೋಕೆ ಸಾಧ್ಯನಾ ಅಂತ ನೀವು ಕೇಳಿದ್ರೆ ಅದನ್ನ ಸಾಧ್ಯ ಮಾಡ್ತಾ ಇದೆ ಆಳ್ವಾಸ್ ಸಾಂಸ್ಕೃತಿಕ ತಂಡ ಪುರುಳಿಯೋ ಚಾವೋ ಸಿಂಹ ಬೇಟೆ ನೃತ್ಯದ ಮೂಲಕ. ಪುರುಳಿಯೋ ಅನ್ನುವಂಥದ್ದು ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಹಳ್ಳಿ. ಅಲ್ಲಿಯ ಜನರು ದೇವಿಯ ಆರಾಧನೆಯ ಭಾಗವಾಗಿ ಈ ಸಿಂಹ ಬೇಟೆಯ ಪ್ರಸ್ತುತಿಯನ್ನ ಮಾಡುವಂಥದ್ದು. ಅಲ್ಲಿ ಸಂಪ್ರದಾಯದಂತೆ ಒಂದು ಸಿಂಹ ಒಂದು ಕಾಡುಕೋಣದ ಬೇಟೆಯನ್ನ ಆಡಿದ್ರೆ, ಇಲ್ಲಿ ವೇದಿಕೆಯ ಬೇಡಿಕೆಗೆ ಅನುಗುಣವಾಗಿ ಬರೋಬ್ಬರಿ 13 ಸಿಂಹಗಳು 2 ಕಾಡುಕೋಣದ ಬೇಟೆಯನ್ನು ಹೊಡ್ಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ರಂಗಮಾಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿಂಹ ಬೇಟೆಯ ನೃತ್ಯ ಪುರುಳಿಯೋ ಚಾವು.
ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ರೂವಾರಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆದಂತಹ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಇವರನ್ನ ವೇದಿಕೆಯ ಮೇಲೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿಕೊಂಡು ನಮ್ಮ ನೆಲದ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲೂ ಕೂಡ ಸಾಂಸ್ಕೃತಿಕ ಅಭಿರುಚಿಯನ್ನು ತುಂಬಿಸಿದವರು. ಮೂಡಬಿದಿರೆಯನ್ನ ವಿದ್ಯಾಕಾಶಿ ಸಾಂಸ್ಕೃತಿಕ ನಗರಿಯಾಗಿ ರೂಪುಗೊಳಿಸುವಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರ ಕೊಡುಗೆ ಸದಾ ಸ್ಮರಣೀಯ. ಇವರನ್ನ ವೇದಿಕೆಯ ಮೇಲೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು 1-2 ನಿಮಿಷಗಳ ಕಾಲ ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೇವೆ. 1-2 ನಿಮಿಷಗಳ ಕಾಲ ನಮ್ಮೊಡನೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ನನ್ನ ಜೀವನದಲ್ಲಿ ನನ್ನ ಹೃದಯಕ್ಕೆ ಮತ್ತು ನನ್ನ ಮನಸ್ಸಿಗೆ ಬಹಳ ಹತ್ತಿರದಲ್ಲಿ ಇರುವಂಥ ಕ್ರೀಡೆಯನ್ನು ಬಹಳ ಮುಖ್ಯವಾಗಿ ಇಟ್ಟುಕೊಂಡಂಥ ಎಲ್ಲ ಸಹೃದಯ ಕ್ರೀಡಾ ತರಬೇತಿದಾರರೇ, ನೀವೊಂದು 3 ದಿವಸದ ಕಾಲ ನಮ್ಮ ಕ್ಯಾಂಪಸ್ನಲ್ಲಿರುವುದು ನನಗೆ ಬಹಳ ಸಂತಸ ತಂದುಕೊಡುವ ವಿಚಾರ. ನೀವೆಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರು. ನೀವು ಬಂದವರು ನಿಮ್ಮ ಪಾದಸ್ಪರ್ಶದಿಂದ ಮತ್ತು ನಮ್ಮೊಟ್ಟಿಗೆ ಇರುವುದರಿಂದ ಇದಕ್ಕೆ ವಿಶೇಷವಾದಂಥ ಶಕ್ತಿ ಕ್ರೀಡೆಯಲ್ಲಿ ಇನ್ನೂ ಬರ್ತದೆ ಎಂಬುದನ್ನು ನಾನು ತಿಳ್ಕೊಂಡವ. ಸೇರಿದ ಸಹೃದಯ ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಮಾನವ ಸಂಪತ್ತಿರುವ ದೇಶ. ಇದರಲ್ಲಿ 145 ಕೋಟಿ ಜನಸಂಖ್ಯೆ, ಅದರಲ್ಲೂ 52 ಕೋಟಿ ಯುವ ಸಂಪತ್ತು. ಈ ಯುವ ಸಂಪತ್ತನ್ನು ನಾವು ನಮ್ಮ ದೇಶದ ಬಹಳ ದೊಡ್ಡ ಒಂದು ಶಕ್ತಿಯನ್ನಾಗಿ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕಾಲಕಾಲದಲ್ಲಿ ಬೇಕಾಗುವ ವಿದ್ಯಾಭ್ಯಾಸದ ಜೊತೆ ಒಂದು ಸುಂದರವಾದಂಥ ಮನಸ್ಸನ್ನು ಕಟ್ಟುವ ಕೆಲಸ ನಾವು ಮಾಡಬೇಕಾಗಿದೆ. ಇದನ್ನೇ ನಮ್ಮ ಇಲಾಖೆ ಸಮಗ್ರವಾದಂಥ ಶಿಕ್ಷಣ ಅಂತ ಹೇಳೋದು. ಇಂಥ ದೃಷ್ಟಿಯಾಗುವಾಗ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಒಳ್ಳೆಯ ಮನಸ್ಸು ಅಂತ ಹೇಳುವಾಗ ಅದು ಕ್ರೀಡಾ ಮನೋಭಾವದ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ನ ಒಂದು ಮನಸ್ಸು, ಅದರ ಜೊತೆ ಒಂದು ಸಾಂಸ್ಕೃತಿಕ ರಂಗದ ಒಂದು ಲೋಕದ ಒಂದು ಸೌಂದರ್ಯ ಪ್ರಜ್ಞೆ ಇರುವ ಮನಸ್ಸು, ಈ 2 ಮನಸ್ಸನ್ನು ನಮ್ಮ ವಿದ್ಯಾಭ್ಯಾಸದಲ್ಲಿ ಕಟ್ಟಬೇಕಾಗ್ತದೆ. ನೀವುಗಳು ಒಂದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಶಕ್ತಿಯನ್ನು ಉಪಯೋಗಿಸಿ ಅವರಿಗೊಂದು ಆ ಕ್ರೀಡಾ ಮನೋಭಾವ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದು ಬಂದರೆ ಅವನ ಜೀವನದಲ್ಲಿ ಎಂದು ಸೋಲನ್ನು ಅಷ್ಟು ಸುಲಭದಲ್ಲಿ ಒಪ್ಪುವುದಿಲ್ಲ. ಅವನು ಬಹಳ ದೊಡ್ಡ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆಗಿ ಇದ್ದುಕೊಂಡು ಜೀವನ ಪರ್ಯಂತ ಒಬ್ಬ ಹೋರಾಟ ಮಾಡುವವನಾಗಿರ್ತಾನೆ. ಇದು ಬಹಳ ಮುಖ್ಯ. ಇಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಇದನ್ನೆಲ್ಲ ನೀವು ಕಟ್ಟುವವರು. ಅದರ ಜೊತೆಯಲ್ಲಿ ಒಂದು ನಮ್ಮ ಬೇಕಾದಷ್ಟು ನಮ್ಮ ಕಲೆಗಳಿರ್ತದೆ. ಆ ಕಲೆಗಳನ್ನು ಕಲಿತಾಗ ಆ ವಿದ್ಯಾರ್ಥಿಗಳಿಗೆ ಒಂದು ಸೌಂದರ್ಯ ಪ್ರಜ್ಞೆ ಎಂಬುದು ಬರ್ತದೆ. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇರ್ತಾನೆ ಅವನು ಈ ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಬಹಳ ದೊಡ್ಡ ಸಂಪತ್ತು. ಆದ್ದರಿಂದ ನಾವು ಆ ಮಕ್ಕಳಿಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಮತ್ತು ಆ ಕ್ರೀಡಾ ಮನೋಭಾವವನ್ನು ನಾವು ಕಟ್ಟಬೇಕಾಗಿದೆ. ಈ ದೃಷ್ಟಿಯಲ್ಲಿ ಇವತ್ತು ಸಮಗ್ರ ಶಿಕ್ಷಣ ಎಂಬುದು ಬಹಳ ಮುಖ್ಯ. ಇಂಥ ದೃಷ್ಟಿಯಲ್ಲಿ ನೀವುಗಳೆಲ್ಲ ಇವತ್ತು ದೈಹಿಕ ಶಿಕ್ಷಕರಾಗಿ ಇದ್ದುಕೊಂಡು ಒಂದು ಶಿಕ್ಷಕ ವೃತ್ತಿಯಲ್ಲಿ ಇರುವುದು ಇದು ಪೂರ್ವಜನ್ಮದ ಪುಣ್ಯದ ಫಲದಲ್ಲಿ ಈ ಜನ್ಮದಲ್ಲಿ ಇರುವುದು ಅಂತ ನಾವು ತಿಳ್ಕೋಬೇಕು. ಹಲವಾರು ಸಮಸ್ಯೆಗಳು ಇವತ್ತು ಬೇಕಾದಷ್ಟು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿದೆ. ಆದರೆ ನಾನು ಸರ್ಕಾರದ ಹತ್ರ, ನಮ್ಮನ್ನು ಆಳುವಂಥ ಸರ್ಕಾರದ ಹತ್ರ ನಾವು ಕೇಳೋದು ಇಷ್ಟೇ, ನೀವೆಲ್ಲರೂ ಮಾನವ ಸಂಪತ್ತನ್ನು ಗಟ್ಟಿ ಮಾಡಬೇಕು ಅಂತ ಹೇಳುವವರು. ನಮ್ಮ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶದ ಇವತ್ತು ನಮ್ಮನ್ನು ಆಳಿದಂಥ ಇಂಗ್ಲೆಂಡ್ನಲ್ಲಿರುವಂಥ ಜನಸಂಖ್ಯೆ 6 ಕೋಟಿ. ಇವತ್ತು ಅಮೇರಿಕದಂಥ ರಾಷ್ಟ್ರದಲ್ಲಿರುವುದು ಒಂದು 7 ಕೋಟಿ. ಇವತ್ತು ಆಸ್ಟ್ರೇಲಿಯಾ ನಮಗಿಂತ 4 ಪಟ್ಟು ದೊಡ್ಡದಿರುವ ಆಸ್ಟ್ರೇಲಿಯಾದಲ್ಲಿರುವುದು 2.5 ಕೋಟಿ. ಆದರೆ ಇವತ್ತು 145 ಕೋಟಿ ಜನಸಂಖ್ಯೆ ಇರೋರು ನಾವು. ಇವತ್ತು 52 ಕೋಟಿ ಯುವಕರಿದ್ದಾರೆ. ನಾನು ಸರ್ಕಾರದ ಜೊತೆ ಇಲಾಖೆ ಜೊತೆ ನಾನು ಬೇಡಿಕೊಳ್ಳೋದು ಇಷ್ಟೇ, ಮೊದಲು ನಮಗೆ ಬೇಕಾಗುವ ಒಂದು ಸುಸ್ಥಿರವಾದಂಥ ಕೆಲಸ, ನಮಗೆ ಸಂಪತ್ತು, ನಮಗೆ ದುಡ್ಡಿಲ್ಲದೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಬೇಕಾದಷ್ಟು ದುಡ್ಡಿನ ಅಗತ್ಯ ಬಹಳ ಮುಖ್ಯ ಇದೆ. ಇಂಥ ಸಂದರ್ಭದಲ್ಲಿ ನೀವಿರುವಂಥ ಬಜೆಟ್ಗಳನ್ನೆಲ್ಲ ನಮ್ಮ ಜೀವಮಾನ ಇಡೀ ಪರ್ಯಂತ ನಾವು ನೋಡಿದೆವು. ಇದು ಬಜೆಟ್ಟು ಎಂದೂ ಯಾವುದಕ್ಕೂ ಸಾಲದಂಥ ಒಂದು ಬಜೆಟ್ಟು. ಇದು ಸರಿಯಾದ ಬಜೆಟ್ ಅಲ್ಲ. ದುಡ್ಡನ್ನು ನೀವು ಕ್ರೀಡಾ ನಿಧಿಗೆ ಇಟ್ಟಂಥ ದುಡ್ಡನ್ನೇ ನಮಗೆ ಕೊಟ್ಟರೆ ಸಾಕು. ನೀವು ಕ್ರೀಡಾ ನಿಧಿಗೆ ಕೊಟ್ಟಂಥ ದುಡ್ಡು ಎಲ್ಲಿದೆ, ಎಲ್ಲಿಗೆ ಹೋಗ್ತದೆ ಎಂಬುದೇ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಇದರ ಬಗ್ಗೆ ಮಾತಾಡೋದಾದರೆ ಗಂಟೆಗಟ್ಟಲೆ ನಮ್ಮ ದುಃಖಗಳನ್ನು ಬೇಕಾದಷ್ಟು ನಾನು ಕ್ರೀಡೆಗೆ ಸಂಬಂಧಪಟ್ಟದ್ದು ಹೇಳ್ಬೋದು. ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ನಾನು
ವಿದ್ಯಾರ್ಥಿ ದೇಶದಿಂದ ಬಂದ ಮೇಲೆ 81 ಇಸ್ವಿಯಿಂದ ಇವತ್ತಿನವರೆಗೆ ಎಷ್ಟು ಸಾವಿರ ಮಕ್ಕಳನ್ನು ನಾವು ಅಡಾಪ್ಟ್ ಮಾಡಿ ನಾವು ಈ ಕ್ರೀಡೆಯನ್ನು ಮೇಲೆ ತರೋದ್ರಲ್ಲಿ ನಿಮಗೆ ಗೊತ್ತಿದೆ. ಈಗಲೂ ನಮ್ಮ ಸಂಸ್ಥೆಯಲ್ಲಿ 650 ಕ್ರೀಡಾಪಟುಗಳು ಉಚಿತ ಶಿಕ್ಷಣವನ್ನು ತೆಗೆದುಕೊಂಡು ಇಲ್ಲಿ ದತ್ತು ಸ್ವೀಕಾರ ಮಾಡಿಕೊಂಡು ಸುಮಾರು 12 ಕೋಟಿ ರೂಪಾಯಿ ವರ್ಷದಲ್ಲಿ ಬಜೆಟನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಸಾಂಸ್ ರಂಗದ ಮಕ್ಕಳನ್ನು ನೀವು ನೋಡಿದ್ದೀರಿ, ಇವರು ಕೂಡ ದತ್ತು ಸ್ವೀಕಾರ ಆದವರು. ಇಂಥ 400 ಮಕ್ಕಳು ನಮ್ಮೊಟ್ಟಿಗಿದ್ದಾರೆ. ಇದಕ್ಕಾಗಿಯೇ ಒಂದು 10 ಕೋಟಿ ಬಜೆಟನ್ನು ನಾವು ಇದಕ್ಕಾಗಿಯೇ ಇಟ್ಟಿರ್ತೇವೆ. ನಾನು ಹೇಳೋ ಉದ್ದೇಶ ಇಷ್ಟೇ, ಇದು ನಮ್ಮ ಸರ್ಕಾರಗಳು ಮಾಡಬೇಕಾದಂಥ ಕೆಲಸ. ಈ ವರ್ಷ ಆಲ್ ಇಂಡಿಯಾ ಮೀಟ್ ಇದೆ, ಅದು ಜನವರಿ 12ರಿಂದ 16 ತನಕ ಆಲ್ ಇಂಡಿಯಾ ಮೀಟು. ನಮ್ಮ ದೇಶದಲ್ಲಿ 1500 ಯೂನಿವರ್ಸಿಟಿಗಳಿದೆ. ಇದರಲ್ಲಿ ಆಯ್ದ ಯೂನಿವರ್ಸಿಟಿಗಳು ಹುಡುಗರ ಮತ್ತು ಹುಡುಗಿಯರ ಒಂದು 500 ಯೂನಿವರ್ಸಿಟಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸುಮಾರು 5,000 ಮಕ್ಕಳು ಇಲ್ಲಿ ಬರಲಿಕ್ಕಿದ್ದಾರೆ. ಇದು 5ನೇ ಬಾರಿ ನಡೆಯುವಂಥ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೀಟ್ ಇದು ಆಗುವುದು. ತಮ್ಮಲ್ಲಿ ವಿನಂತಿಷ್ಟೇ, ನಿಮಗೆ ಯಾರಿಗೆ ಮನಸ್ಸುಂಟು ಅಂಥವರು ನೀವೇನು ನಮಗೆ ದುಡ್ಡು ಕೊಡೋದು ಬೇಡ, ಏನು ಬೇಡ, ನಿಮಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇಡೀ ನಮ್ಮ ಕ್ರೀಡಾಕೂಟದಲ್ಲಿ ಬರಬೇಕಾದ್ರೆ ನೀವು ನಿಮಗೆ ಸಂಬಂಧಪಟ್ಟ ಇಲ್ಲಿಯ ನಿಮ್ಮದೇ ಆದಂಥ ಯೂನಿಯನ್ಗಳಿದೆ, ನನ್ನ ಸಂಪರ್ಕಕ್ಕೆ ತನ್ನಿ. ಇಲ್ಲಿ ತ್ಯಾಗನವರಿದ್ದಾರೆ, ನಮ್ಮ ನವೀನ್ ಅಂಬೂರಿಯವರಿದ್ದಾರೆ, ಇಲ್ಲಿಯ ಕಾಯ್ಕಿನಿಯವರಿದ್ದಾರೆ. ಯಾರಿಗೆ ಬೇಕಾದ ತಿಳಿಸಿ 5 ದಿವಸದ ಕಾಲ ನೀವು ಇಲ್ಲೇ ನಮ್ಮ ಕ್ರೀಡಾಕೂಟ ಆಗುವಾಗ ಇದ್ದುಕೊಂಡು ಇಡೀ ನಮ್ಮ ಕ್ರೀಡಾಕೂಟವನ್ನು ನೀವು ವೀಕ್ಷಿಸಿದಾಗ ನಿಮಗೆ ಗೊತ್ತಾಗ್ತದೆ ಆ ಕ್ರೀಡೆಗಳೆಂದರೆ ಏನು. ಇದರ ಜೊತೆಯಲ್ಲಿ ನಮ್ಮ ಆಳ್ವಾಸ್ ವಿರಾಸತ್ ನುಡಿಸಿರಿ, ಪ್ರತಿ ವರ್ಷದಂತೆ ಈ ವರ್ಷದ 31ನೇ ವಿರಾಸತ್ ಇದು ಕೂಡ ಆಗುವುದು ಜನವರಿ 7ರಿಂದ ಅದು ಒಂದು 11 ತಾರೀಕಿನವರೆಗೆ ಇಲ್ಲಿ ಆಗಲಿಕ್ಕಿದೆ. ಇಂಥ ಸಂದರ್ಭದಲ್ಲೂ ತಾವುಗಳು ಬರುವುದಾದರೆ ನಾನು ಸಂಪೂರ್ಣ ನಿಮಗೆ ಊಟೋಪಚಾರವನ್ನು ಕೊಟ್ಟು ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಕೊಟ್ಟು ನಾವು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅಂತಿಂತೂ ನೀವು ಯಾವ ಲೋಕ ಸುತ್ತಬೇಕು ಅಂತ ಇಲ್ಲ, ನಿಮಗೆ ಮನಸ್ಸಿದ್ರೆ ಜನವರಿ 6 ತಾರೀಕಿನಿಂದ 15 ತಾರೀಕಿನವರೆಗೆ ತಾವು ಇಲ್ಲೇ ಇರಿ, ನಿಮಗೆ ಬೇಕಾದಷ್ಟು ವಿಚಾರಗಳನ್ನು ತಿಳಿಬಹುದು ಅಂತ ನಾನು ನಿಮ್ಮೊಟ್ಟಿಗೆ ಹೇಳಿಕೊಂಡು, ಇಲ್ಲಿ ಬೇಕಾದಷ್ಟು ಎಡಾಪ್ಷನ್ಗಳು, ಫ್ರೀ ಎಜುಕೇಷನ್ಗಳು ಇದೆ. ಕ್ರೀಡೆಗೆ ಸಂಬಂಧಪಟ್ಟ ಎಜುಕೇಷನ್ ಇರ್ಬೋದು, ನಮ್ಮ ಸಾಂಸ್ಕೃತಿಕದಲ್ಲಿ ಇರ್ಬೋದು, ಕಲಿಕೆಯಲ್ಲಿ ಅತಿ ಹೆಚ್ಚು ಮಾರ್ಕ್ ತೆಗೆಯುವಂಥ 95% ಮೇಲೆ ಇದ್ದುಕೊಂಡು ಐಕ್ಯ ಪವರ್ ಇರುವಂಥ ಮಕ್ಕಳನ್ನು ನಾವಿಲ್ಲಿ ದತ್ತು ಸ್ವೀಕಾರ ಮಾಡ್ತೇವೆ. ನಮ್ಮ ಕನ್ನಡ ಮಾಧ್ಯಮಂತೂ ಸಂಪೂರ್ಣ ಉಚಿತ ಶಿಕ್ಷಣ ಅಡಿಯಲ್ಲಿರುವುದು. 757 ವಿದ್ಯಾರ್ಥಿಗಳು ನಮ್ಮ ಕನ್ನಡ ಮಾಧ್ಯಮದಲ್ಲಿದ್ದಾರೆ. ಇದರಲ್ಲಿ 757 ಜನರಲ್ಲಿ 757 ಜನರು ಕೂಡ ಹೊರ ಜಿಲ್ಲೆಯವರು ಎಂಬುದು ನೆನಪಿಟ್ಟುಕೊಳ್ಳಿ. ಇದರಲ್ಲಿ 80% ಮಕ್ಕಳು ಇರುವುದು ಬೆಳಗಾಮಿನ 17 ತಾಲೂಕುಗಳಿಂದ ಬಂದ ವಿದ್ಯಾರ್ಥಿ. ಇದು ಸಂಪೂರ್ಣ ಉಚಿತ ಶಿಕ್ಷಣದ ಅಡಿಯಲ್ಲಿರುವಂಥ ಈ ವಿದ್ಯಾಭ್ಯಾಸ, ಇದೆಲ್ಲವನ್ನು ನೀವು ಗಮನಿಸಬೇಕು ಎಂಬುದನ್ನು ಹೇಳಿಕೊಂಡು, ನೀವು ಯಾವತ್ತೂ ಇಂಥ ಸಂಪನ್ಮೂಲ ಇರುವಂಥ ಇಂಥ ಬುದ್ಧಿವಂತ ಟ್ಯಾಲೆಂಟೆಡ್ ಮಕ್ಕಳು ಯಾರಿದ್ರೂ ಕೂಡ ಇಲ್ಲಿ ಬಹಳಷ್ಟು ಉಚಿತ ಶಿಕ್ಷಣ, 3,000 ವಿದ್ಯಾರ್ಥಿಗಳು ಇಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣದ ಅಡಿಯಲ್ಲಿರುವಂಥ ಮಕ್ಕಳು ಇಲ್ಲಿದ್ದಾರೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಇಂಥ ವಿಚಾರದಲ್ಲೂ ನಮ್ಮ ಬ್ರ್ಯಾಂಚ್ಗಳು ಎಲ್ಲೂ ಇಲ್ಲ. ನಾನು ಪ್ರಚಾರಕ್ಕಾಗಿ ಹೇಳುವುದಲ್ಲ, ನಮ್ಮ ಆಳ್ವಾಸ್ ಸಂಸ್ಥೆಯ ಬ್ರ್ಯಾಂಚ್ ಮೂಡುಬಿದ್ರೆಯನ್ನು ಬಿಟ್ಟರೆ ಲೋಕದಲ್ಲಿ ಎಲ್ಲೂ ಇಲ್ಲ. ನಾವು ಇಲ್ಲಿದ್ದುಕೊಂಡೇ ವಿಶಾಲವಾದಂಥ ಮನೋಧರ್ಮದಲ್ಲಿ ಯಾವ ಜಾತಿ ಮತ ಭೇದವನ್ನು ಇಟ್ಟುಕೊಳ್ಳದೆ ಓನ್ಲಿ ಅದು ಪಾರದರ್ಶಕ ಟ್ರಾನ್ಸ್ಪರೆಂಟ್ ಆಗಿ ಮಾಡುವಂಥ ಕೆಲಸ ಅಂತ ನೀವು ನೆನೆಸಿಕೊಂಡು ನೀವು ಬಂದು ಇಲ್ಲಿ 3 ದಿವಸದ ಕಾಲ ಇದ್ದೀರಿ. ಇಲ್ಲಿ ನನಗೆ ಗೊತ್ತುಂಟು, ಸರ್ಕಾರ ಕೊಡುವಂಥ ಸಂಪನ್ಮೂಲದಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ನೀವು ಎಲ್ಲ ಬಂದು ಇಲ್ಲಿ ಬಂದಾಗ ಸರಿಯಾದ ಊಟೋಪಚಾರ ಆಗಿ ಉಳ್ಕೊಳ್ಳುವ ವ್ಯವಸ್ಥೆಯಲ್ಲಿ ಏನಾದರೂ ನ್ಯೂನತೆ ಆಗಿ ಬಂದಿದ್ದರೆ ಕ್ಷಮಿಸಬೇಕು ಅಂತ ಹೇಳಿಕೊಂಡು, ಇದೆಲ್ಲವೂ ನಾವು ಎಲ್ಲರೂ ಸೇರಿಕೊಂಡು ಕ್ರೀಡೆಯನ್ನು ಉತ್ತಮವಾಗಿ ಬೆಳೆಸಿಕೊಂಡು ಈ ಮಾನವ ಸಂಪತ್ತನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋಣ. ಈ ದೇಶದಲ್ಲಿ ಒಂದಲ್ಲ ಒಂದು ದಿನ ನಾವು ಒಂದು ಕ್ರೀಡಾ ಲೋಕದಲ್ಲಿ ಬಹಳ ದೊಡ್ಡ ಅದ್ಭುತವಂತಹ ಸಾಧನೆ ಆಗುವುದನ್ನು ನಮ್ಮ ಜೀವಮಾನದಲ್ಲಿ ನಾವೆಲ್ಲ ನೋಡುವಂಥವರಾಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಮೋಹನ್ ಆಳ್ವರು ನಮ್ಮೆಲ್ಲರ ಸೌಭಾಗ್ಯ. ದೈಹಿಕ ಶಿಕ್ಷಣ ಶಿಕ್ಷಕರು ಹೇಳಿದರೆ ಅವರಿಗೆ ಬಹಳ ಎಲ್ಲಿಲ್ಲದ ಪ್ರೀತಿ, ಬಹಳ ಹತ್ತಿರ. ಹಾಗಾಗಿ ಬಹುಶಃ ನಾಡ್ದು ನಡೆಯುವಂತಹ ಜನವರಿ 12ರಿಂದ 16ರಂದು ನಡೆಯುವಂತಹ ಇಂಟರ್ ಯೂನಿವರ್ಸಿಟಿ ಈ ಮೀಟನ್ನು ಖಂಡಿತವಾಗಿ ಮಿಸ್ ಮಾಡಬೇಡಿ, ಅದನ್ನು ಖಂಡಿತವಾಗಿ ನೀವು ಕಣ್ತೊಂಡ್ಬೇಕು ಅಂತ ಹೇಳಿಕೊಂಡು ಮೇಡಮ್ ಅವರು ಬರಬೇಕು. ಅಲ್ಪಸಂಖ್ಯಾತ ವಿಭಾಗದ ಡೈರೆಕ್ಟರ್ ಆಗಿರುವಂತಹ ಭಾರತಿ ಮೇಡಮ್ ಅವರು, ಶಾಲಾ ಶಿಕ್ಷಣ ಇಲಾಖೆಯ ಮೈನಾರಿಟಿ ನಿರ್ದೇಶಕರಾದ ಭಾರತಿ ಮೇಡಮ್ ಅವರು ಬರುವಂತೆ ವಿನಂತಿ. ಶ್ರೀಯುತ ನರಸಿಂಹಯ್ಯ ಅವರು ಜಾಯಿಂಟ್ ಡೈರೆಕ್ಟರ್ ದೈಹಿಕ ಶಿಕ್ಷಣ ವಿಭಾಗ
ಹಾಗೂ ಶ್ರೀಯುತ ಚೌಡಪ್ಪ ಅವರು ಒಂದು ಬಾರಿ ವೇದಿಕೆಗೆ ಬರುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ, ಅದರ ನಡುವೆ ಶ್ರೀಮತಿ ಲಿಲ್ಲಿ ಪಾಯ್ಸ್ ಅವರು ಕೂಡ ವೇದಿಕೆಗೆ ಬರುವಂತೆ ವಿನಂತಿ. ಒಂದು ಇನ್ಸ್ಟ್ರಕ್ಷನ್, ನಾಳೆ 6 ಗಂಟೆಗೆ ಸರಿಯಾಗಿ ನಮ್ಮ ಅಥ್ಲೆಟಿಕ್ನ ಸ್ಪರ್ಧೆ ಪ್ರಾರಂಭ ಆಗ್ತದೆ. 6 ಗಂಟೆಗೆ 5:15 ಸರಿಯಾಗಿ ನೀವು ಎಲ್ಲಿ ತಂಗ್ತೀರಿ ಅಲ್ಲಿಗೆ ಬಸ್ ಬರ್ತದೆ. 5:15 ಅಲ್ಲಿಂದ ನಿಮ್ಮನ್ನು ಸ್ವರಾಜ್ಯ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಇನ್ಸ್ಟ್ರಕ್ಷನ್, ನಾಳೆಯ ದಿನ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಇದೆಲ್ಲ ಈ ಕ್ರೀಡಾಕೂಟ ಸೌಹಾರ್ದತೆಗೋಸ್ಕರ ಮಾಡೋದು. ಏನಾದರೂ ಸಣ್ಣ ಪುಟ್ಟ ಲೋಪ ತಪ್ಪು ಇದ್ದರೂ ಅದನ್ನು ಸಹಿಸಿಕೊಂಡು ನಾವು ಕ್ರೀಡಾ ಸ್ಫೂರ್ತಿ, ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಹೇಳಿದ್ರು, ಕ್ರೀಡಾ ಸ್ಫೂರ್ತಿಯನ್ನು ನಾವು ಹೇಳಿಕೊಡುವವರು. ಆದ್ದರಿಂದ ನಾವೆಲ್ಲರೂ ಇನ್ನು 3 ದಿನ ಕ್ರೀಡಾ ಸ್ಫೂರ್ತಿಯಿಂದ ಈ ಪ್ರಥಮ ಬಾರಿ ನಡೆಯುವಂತಹ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಂಬ ಮಾತನ್ನು ಹೇಳುತ್ತಾ, ಇಲ್ಲಿ ಕ್ರೀಡಾ ಸ್ಫೂರ್ತಿ ತಪ್ಪಿದ್ರೆ ಬಹುಶಃ ಮುಂದಿನ ವರ್ಷ ಇದು ಆಗುವುದು ತಪ್ತದೆ. ಹಾಗಾಗಿ ಕ್ರೀಡಾ ಸ್ಫೂರ್ತಿಯಿಂದ ಇಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೇವೆ. ಸಣ್ಣ ಕಾರ್ಯಕ್ರಮ ಇದೆ, ಅದನ್ನು ತ್ಯಾಗಮ್ಮ ಅವರು ನಡೆಸಿಕೊಡ್ತಾರೆ. ಬಂಧುಗಳೇ, ವೃತ್ತಿ ಬಾಂಧವರೇ, ಬಹಳ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಜೋರದ ಚಪ್ಪಾಳೆ ತಟ್ಟುವ ಮುಖೇನ ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ. ಬಂಧುಗಳೇ, ಆಯ್ತು ಸಾಕು. ಅವರು ಈ ರೀತಿಯ ಸನ್ಮಾನವನ್ನು, ಚಪ್ಪಾಳೆಯನ್ನು ಎಲ್ಲಿಯೂ ಬಯಸಿದವರಲ್ಲ. ಈಗ ಕೂಡ ವೇದಿಕೆಗೆ ಬರುವುದಿಲ್ಲ ಅಂತಲೇ ಹೇಳಿದ್ದು. ಅವರು ಪ್ರೋಗ್ರಾಮನ್ನು ನೀವೆಲ್ಲ ನೋಡಿರ್ಬೋದು. ಸಮಯಕ್ಕೆ ಸಂದರ್ಭ ಯೋಚಿತವಾಗಿ ಪ್ರಾರಂಭ ಮಾಡಬೇಕು, ಅದು ಶಿಸ್ತಿರಬೇಕು, ಸಂಸ್ಕಾರ ಇರಬೇಕು, ಸಂಸ್ಕೃತಿ ಇರಬೇಕು. ಇದನ್ನು ತುಂಬ ಬಯಸಿದವರು. ಅವರು ಜೀವನದಲ್ಲಿ, ತನ್ನ ಜೀವನದಲ್ಲಿ, ವ್ಯಕ್ತಿತ್ವದಲ್ಲೇ ಅಳವಡಿಸ್ಕೊಂಡವರು. ನೀವು ಯಾವುದೇ ಊರಿಗೆ ಕರೆಯಿರಿ, ಅದು ಅವರು ಬರುವುದು ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅವರು ಇದ್ದಾರೆ ಅಂತ ಹೇಳಿದರೆ ಆ ಟೈಮನ್ನು ಒಪ್ಪಿಕೊಳ್ತಾರೆ, ಇಲ್ಲಾಂದರೆ ಖಂಡಿತ ಒಪ್ಪಿಕೊಳ್ಳಲ್ಲ. ಈ ರೀತಿಯ ವ್ಯಕ್ತಿತ್ವ ನಮಗೆಲ್ಲರಿಗೂ ಒಂದು ಮಾದರಿಯಾಗಿದೆ. ಹಾಗಾಗಿ ವಿಶೇಷವಾಗಿ ಇಂತಹ ಒಂದು ಕಾರ್ಯಕ್ರಮ ನಿಮಗೆ ಈಗ ನೀವು ಬಂದು ಕೇಳಿದ ಕೂಡಲೇ ಕೊಡಲ್ಲ, ಸಿಗಲ್ಲ. ಅವರು ಆ ರೀತಿಯ ಕಾರ್ಯಕ್ರಮ ನೋಡಲಿಕ್ಕೆ ಅಂತೇಳಿ ಬಂದವರು. ಇವತ್ತು ಬೇರೆ ಬೇರೆ ಕಡೆ ನಡೆಸ್ತಾರೆ ಅಂತ ಹೇಳಿದರೆ ಸಾವಿರಾರು ಜನ, ಮೋಹನ್ ಆಳ್ವರ ಕಾರ್ಯಕ್ರಮ ಇದೆ, ಆಳ್ವಾಸ್ ಕಾರ್ಯಕ್ರಮ ಇದೆ, ಅದಕ್ಕಾಗಿ ಸಾವಿರಾರು ಮಂದಿ ಬಂದವರು ಬರ್ತಾರೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿಕೊಂಡು ತುಂಬ ಮಂದಿ ನಾಳೆ ಕೂಡ ನಾಳ್ದು ಕೂಡ ನಮ್ಮ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಈ ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ನಮ್ಮ ಸ್ಪೋರ್ಟ್ಸಿಗೆ ಅವರು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಡಾಕ್ಟರ್ ಮೋಹನ್ ಆಳ್ವ ಅವರು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಕೊಟ್ಟಿಲ್ಲ. ಇವತ್ತು ಇಷ್ಟು ದೊಡ್ಡ ಸುಮಾರು 3640 ಮಂದಿಗೆ ಏನು ನೋಂದಣಿ ಮಾಡಿಕೊಂಡಿದ್ದೇವೆ. ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಅಂಕಣದಲ್ಲಿ, ಇಷ್ಟೊಂದು ಬೃಹತ್ಕಾರದಲ್ಲಿ, ಒಂದೇ ವೇದಿಕೆಯ ಆ ಕಡೆ ಬದಿಭಾಗದಲ್ಲಿ ಇವತ್ತು ಅಥ್ಲೆಟಿಕ್ಸ್, ಕ್ರಿಕೆಟ್ ಆಗಲಿ, 8 ಪಂದ್ಯಾಟಗಳು, ಮುಖ್ಯವಾಗಿ ಮಹಿಳೆಯರಿಗೆ 9 ಪಂದ್ಯಾಟಗಳು ನಡೀತದೆ ಅಂತ ಹೇಳಿದರೆ ಅದು ಮೋಹನ್ ಆಳ್ವರ ಮೂಡಬಿದ್ರೆಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಲ್ಲಿ ಹೆಮ್ಮೆ ಪಡ್ತೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯವೇ ಇವತ್ತು ಆಲೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಮಗೆಲ್ಲರಿಗಿದೆ. ವಿಶೇಷವಾಗಿ ಸ್ಕೌಟ್ ಭವನ ನಮ್ಮ ಪಿಲಿಕುಳದಲ್ಲಿ ನೀವು ಒಮ್ಮೆ ಭೇಟಿ ಕೊಡಿ. ನಾವು ಈಗ ಮೋಹನ್ ಆಳ್ವ ಹತ್ರ ಮಾತಾಡಲಿಕ್ಕಿದೆ. ನಾವು ನಾಳೆ ಎಲ್ಲ ನಾಳ್ದು ಒಂದು ಸಣ್ಣ ಕಾರ್ಯಕಾರಿಣಿ ಸಭೆಯನ್ನು ಕೂಡ ನಾವು ಅಲ್ಲಿ ಇಡ್ತೇವೆ. ನೀವೆಲ್ಲರೂ ಕೂಡ ಇವತ್ತು ಪಿಲಿಕುಳದಲ್ಲಿ ಕೂಡ ಬರಬೇಕು. ಆ ಪಿಲಿಕುಳ ಹೇಗಿತ್ತು ಮೊದಲು, ಈಗ ಹೇಗೆ ಆಗಿದೆ ಅಂತ ನೀವು ಕೂಡ ನೋಡಿದ ಮೇಲೆ ಅಲ್ಲಿ ನಾವು ಇದರ ಬಗ್ಗೆ ಹೇಳ್ತೇನೆ. ವಿಶೇಷವಾಗಿ ಒಂದು 2-3 ಬಂದಿಯನ್ನು ಅಭಿನಂದಿಸಲಿಕ್ಕೆ ಇಲ್ಲಿ ಬಿಟ್ಟು ಹೋಯಿತು. ಅದರ ಬಗ್ಗೆ ನಮ್ಮ ಚೌಡಪ್ಪ ಸರ್ ಹೇಳ್ತಾರೆ. ನಮ್ಮ ಹೊಸ ಡೈರೆಕ್ಟ್ರು, ಮೈನಾರಿಟಿ ಡೈರೆಕ್ಟ್ರು, ನೀವೆಲ್ಲರೂ ಆನಂದ ಪಡಬೇಕು. ಯಾಕೆಪ್ಪ ಅಂತಂದರೆ ಇವತ್ತು ಭಾರತಿ ಮೇಡಮ್ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಇದ್ದಾರೆ ಅಂತ ಹೇಳಿದರೆ ನಮ್ಮ ಗೌರವ, ನಮ್ಮ ವಿಭಾಗಕ್ಕೆ ಗೌರವ, ವೃತ್ತಿಗೆ ಗೌರವ. ಅದರ ಬಗ್ಗೆ ಚೌಡಪ್ಪ ಅವರು ಹೇಳ್ತಾರೆ. ಯಾರನ್ನೆಲ್ಲ ವೇದಿಕೆ ಕರೀತಾರೆ ಅವರೆಲ್ಲ ಬನ್ನಿ, ನಮ್ಮ ಆತಿಥ್ಯವನ್ನು ಸಣ್ಣದೊಂದು ಅಭಿನಂದನೆ ಸ್ವೀಕಾರ ಮಾಡಿ. ಮತ್ತೆಲ್ಲ ನಿಮಗೆ ಕೆಲವು ಅನೌನ್ಸ್ಮೆಂಟ್ ಕೊಡಲಿಕ್ಕೆ ಬಹುಮುಖ್ಯವಾದಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದೆ. ಕಾರ್ಯಕ್ರಮಗಳ ಬಗ್ಗೆ ಮತ್ತು ಕ್ರೀಡಾಕೂಟಗಳ ಬಗ್ಗೆ, ನಾಳೆ ನಡೆಯುವಂಥ ಕ್ರೀಡಾಕೂಟಗಳ ಬಗ್ಗೆ ನೀವೆಲ್ಲರೂ ಚಾಚು ತಪ್ಪದೆ ಆ ಸಮಯ ಪ್ರಜ್ಞೆಯೊಂದಿಗೆ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಆಳ್ವಾಸ್ನ ಸಾಂಸ್ಕೃತಿಕ ಸಿರಿ ವೇದಿಕೆಗೆ ಸಾಟಿ ಯಾವುದಂದ್ರೆ ಆಳ್ವಾಸೆ, ಮತ್ತೊಂದು ಇಲ್ಲ. ಆಳ್ವಾಸನ ಬಿಟ್ಟರೆ ಆಳ್ವಾಸನ ಮೀರ್ತಕ್ಕಂಥದ್ದು ಮತ್ತೊಂದು ಯಾವುದೂ ಇಲ್ಲ. ಈ ಕಾರ್ಯಕ್ರಮವನ್ನು ನಾವೆಲ್ಲೇ ನೋಡಬೇಕಾದ್ರೂ ಸಹ ಸಾಧ್ಯನೇ ಆಗೋದಿಲ್ಲ. ನಾವು ಮುಂದೆ ಎಲ್ಲೇ ಕ್ರೀಡಾಕೂಟದಲ್ಲಿ ಎಷ್ಟೇ ಚೆನ್ನಾಗಿ ಕ್ರೀಡಾಕೂಟ ಮಾಡಿದ್ರು ಸಹ ಇಷ್ಟೊಂದು ಚೆನ್ನಾಗಿ ಮಾಡೋದು ಖಂಡಿತವಾಗಿ ಆಗೋದಿಲ್ಲ. ಇದನ್ನು ಮೀರಿಸಬೇಕಾದ್ರೆ ಆಳ್ವಾಸಲ್ಲೇ ಮತ್ತೆ ಕ್ರೀಡಾಕೂಟ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂತ ಹೇಳ್ತಾ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ನಿಮ್ಗೆ ಇನ್ನೊಂದು ಗಮನ ತರ್ತಾ ಇದ್ದೀನಿ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಸಹ ಸಂಪೂರ್ಣ ಸಹಕಾರ ಕೊಟ್ಟಿದೆ ಸರ್. ನಮ್ಮ ಸಂಘಟನೆಯಿಂದ ಸಾರನ್ನ ಗುರುತಿಸಿ ನಾವು 2 ಪ್ರಮುಖವಾದಂಥ ಪ್ರಶಸ್ತಿ ಕೊಡ್ತಕ್ಕಂಥದ್ದು. ಒಂದು ಕರುನಾಡ ಕ್ರೀಡಾ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸಂಘದಿಂದ ಒಬ್ಬರಿಗೇನೆ, ಅದು ಮೋಹನ್ ಆಳ್ವ ಸರ್ಗೆ ಕಳೆದ ಬಾರಿನಲ್ಲಿ ನಾವು ಕೊಟ್ಟಿದ್ವಿ. ಕಳೆದ ಬಾರಿನಲ್ಲಿ ಸಾರು ನಮ್ಮ ಜೊತೆಲಿ ಇರಬೇಕು ತುಂಬ ಇಷ್ಟಪಟ್ಟಿದ್ದು ಕ್ರೀಡಾ ದಿನಾಚರಣೆಗೆ, ಕಾರಣಾಂತರದಿಂದ ಇರೋಕ್ಕಾಗಲಿಲ್ಲ. ಆದರೂ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು
ಅವರಿಗೆ ನಮ್ಮೆಲ್ಲರ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಆದ್ಮೇಲೆ ಇವತ್ತು ಆಳ್ವಾಸ್ನ ಸಿರಿ, ನಾಳೆ ಯಾರ ಸಿರಿ? ದೈಹಿಕ ಶಿಕ್ಷಣ ಶಿಕ್ಷಕರ ಸಿರಿ. ನಾಳೆ ನಿಮ್ಗೆ ಅವಕಾಶ ವೇದಿಕೆ ಕೊಡ್ತೀವಿ, ನೀವು ಡಪಾಂಜಿ ಗುಚ್ಚೆ ಆಡ್ತೀರಾ, ನಿಮ್ಗೆ ರಿಕ್ರಿಯೇಷನ್ ಕೊಡ್ತಕ್ಕಂಥದ್ದು ಒಂದು ಸಂಗೀತ ಕಚೇರಿನ ಬುಕ್ ಮಾಡಿದ್ದೀವಿ. ಆ ಸಂಗೀತ ಕಚೇರಿ ಜೊತೆಯಲ್ಲಿ ನಿಮಗೆ ಅವಕಾಶವನ್ನ ಕೊಡ್ತೀವಿ. ಆಮೇಲೆ ಇದು ಸಂಜೆ ಇಲ್ಲಿ ರಿಕ್ರಿಯೇಷನ್ ಇರೋದ್ರಿಂದ ನಿಮ್ಗೆ ಯಾರು ರಿಕ್ರಿಯೇಷನ್ ಇಲ್ಲ, ನೀವು ಬೇಕಾಗಿರೋ ಜಾಗದಲ್ಲೇ ಅಂದ್ರೆ ಅಶಿಸ್ತವನ್ನು ಹೊರತುಪಡಿಸಿ ಶಿಸ್ತಿಂದ ಇರೋ ಜಾಗದಲ್ಲಿ ಡ್ಯಾನ್ಸ್ ಆಡ್ಬೋದು, ಅವ್ರ ಜೊತೆ ಕುಡಿಬೋದು. ಇರ್ತಕ್ಕಂಥದ್ದೇ ನಿಮ್ಮನ್ನ ಖುಷಿ ಪಡಿಸ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದನ್ನ ದಯವಿಟ್ಟು ನಾವು ಎಂಜಾಯ್ ಮಾಡಿ. ದಿನ ಹೋಗಿ ಮನೇಲಿ ಮಲ್ತಕ್ಕಂಥದ್ದೇ ತಿಂತಕ್ಕಂಥದ್ದೇ, ನಾಳೆ ಇಲ್ಲಿ ತಿನ್ನೋದಕ್ಕಾಗಲ್ಲ, ಮಲಗೋದಕ್ಕಾಗಲ್ಲ. ಜಾಗರಣೆ ಇದ್ರೆ 2 ದಿವಸ ನಾಷ್ಟ ಏನೂ ಇಲ್ಲ, ಪರವಾಗಿಲ್ಲ, ನೈಟ್ ಲೇಟಾಗಿ ಮಲಗಿ ಇದೋಗಿ ಅಂತಕ್ಕಂಥದ್ದು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ನಿವೃತ್ತಿಯಾಗಿ ನಮ್ಮ ಕಾರ್ಯಕ್ರಮ ಕರೆದಾಗ ಸಹ ಬಂದಿದೆ. ನಾವಲ್ಲಿ ವೇದಿಕೆಯಲ್ಲಿ ಕೆಲವೊಂದು ಗೌರವಿಸೋಕ್ಕಾಗಿಲ್ಲ. ನಮ್ಮ DPOಗಳನ್ನ, ನಮ್ಮ ಹಿರಿಯರನ್ನ, ಜಿಲ್ಲಾಧ್ಯಕ್ಷರನ್ನ ದಯವಿಟ್ಟು ಮೋಹನ್ ಆಳ್ವ ಸರ್, ನಮ್ಮ ಡೈರೆಕ್ಟರ್ ಮೇಡಮು, ನಮ್ಮ JD ಸರ್ ಅವರನ್ನ, ನಮ್ಮ DPOಗಳು ಪ್ರತಿ ಜಿಲ್ಲೆಯಿಂದ ಬಂದಿರತಕ್ಕಂಥ DPOಗಳು ನಮ್ಗೆ ಒಂದು 5-6 ಜನ ಅಷ್ಟೇ ನಮ್ಮ ಕಾಣಿಸಿದ್ರು. ಕೆಲವು DPO ಚೇಂಜಸ್ ಆಗಿದ್ರೆ ದಯವಿಟ್ಟು ಎಲ್ಲ DPOಗಳು ವೇದಿಕೆ ಮೇಲೆ ಬರಬೇಕು. ಅವರ ಕಡೆಯಿಂದ ತಮ್ಮ ಚಿಕ್ಕದಾದ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕಂತ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ತಾವು ವೇದಿಕೆಗೆ ಬರ್ಬೇಕು ಸರ್. ಆಮೇಲೆ ಈ ಜಿಲ್ಲೆಯ, ಈ ತಾಲೂಕಿನ TPO ಅವರು ಮತ್ತು ಈ ಜಿಲ್ಲೆಯ TPOಗಳು ದಯವಿಟ್ಟು, ಯಾಕಂದ್ರೆ ತುಂಬಾ ಶ್ರಮ ಪಟ್ಟಿದ್ದೀರಾ, ತಾವು ಈ ಒಂದು ವೇದಿಕೆಗೆ ಬರ್ಬೇಕು. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಹೆಸರು ಕರೆದಿಲ್ಲ ಅಂತಕ್ಕಂಥದನ್ನ. ನನ್ ಕಾಣಿಸಿರ್ತಕ್ಕಂಥ ಬೆಂಗಳೂರು ಉತ್ತರ ಜಿಲ್ಲೆಯ DPO ಹೋಗಿದ್ರು, ಮತ್ತೆ ನಮ್ಮ ಬಳ್ಳಾರಿ ಕೊಪ್ಪಳ DPO ಇದ್ರು, ಮತ್ತೆ ನಮ್ಮ ಹುಬ್ಳಿ ಧಾರವಾಡ DPO ಅಂತಕ್ಕಂಥದ್ದಿದ್ರು, ಕೋಲಾರ DPO ಇದ್ರು, ಸುಮಾರು ಜನ DPOಗಳು ಬಂದಿದ್ರಿ. ದಯವಿಟ್ಟು ಇಲ್ಲಿ ಬನ್ನಿ. ನಾಳೆ ಇದಾದ ಮೇಲೆ ನಮ್ಮ ಹಿರಿಯರು ಬಂದಿದ್ದಾರೆ, ದಯವಿಟ್ಟು ನಮ್ಮ ಸಂಘಟನೆಯಲ್ಲಿ ದುಡಿದಿರ್ತಕ್ಕಂಥ ದಯವಿಟ್ಟು ಅವರು ಬರ್ಬೇಕು ಸರ್. ಕಂಟಿನ್ಯೂಷನ್ ಅಲ್ಲೇ ಬಂದಿದ್ದಾರೆ ನಮ್ಮ ಬಸವರಾಜ್ ಸರ್, ಕೊಪ್ಪಳ DPO, ಜೋರನ್ ಚಪ್ಪಾಳೆ ನಮ್ಮ DPOಗಳಿಗಾಗಿ. ಅದೇ ರೀತಿ ನಮ್ಮ ಸಂಘಟನೆಯಲ್ಲಿ ದುಡಿದು ಸುಮಾರು ವರ್ಷಗಳ ಕಾಲ ಸಂಘಟನೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ. ಆ ಹಿರಿಯರು ದಯವಿಟ್ಟು ಬರಬೇಕು. ನಮ್ಮ ಗೌರವಾಧ್ಯಕ್ಷ ಆಗಿರ್ತ ಮಾತಾ ವೆಂಕಟೇಶ್ ಸರ್ ಅವರು ವೇದಿಕೆಗೆ ಬರಬೇಕು. ಮುದನಾಳು ಶ್ರೀನಿವಾಸ ರೆಡ್ಡಿ ಮುದ್ನಾಳ್ ಅವರು, ನಮ್ಮ ಬೀದರ್ ಜಿಲ್ಲಾಧ್ಯಕ್ಷ, ಅವ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತೆ ನಮ್ಮ ಸುಧಾಕರ್ ಗುಡಿ ಸರ್ ಯಾದಗಿರಿ, ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅನ್ನಪೂರ್ಣ ಅಸ್ಕಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಅನಿಲ್ ಅವ್ರ ಹಾಗೆ ವೇದಿಕೆಗೆ ಬರಬೇಕು. ಆಮೇಲೆ ದಯವಿಟ್ಟು ತಾವು ಬರಬೇಕು. ಆಮೇಲೆ ಇನ್ಯಾರು ನಮ್ಮ ನಿವೃತ್ತ ದಯವಿಟ್ಟು ಬಂದಿದ್ರು, ದಯವಿಟ್ಟು ಬನ್ನಿ. ದಯವಿಟ್ಟು ಎಲ್ಲ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಆಮೇಲೆ ಪ್ರತಿ ಜಿಲ್ಲೆಯಿಂದ ನಿಮ್ಮ ಪರವಾಗಿ ಒಬ್ಬರನ್ನ ಗೌರವಿಸ್ತಕ್ಕಂಥ ಅವಕಾಶವನ್ನು ನಾವು ಮಾಡ್ಕೊಂಡಿದ್ದೀವಿ. ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಖಜಾನ್ಸಿ ಆಗಿರ್ಬೋದು, ರಾಜ್ಯ ಸಂಘದ ಪದಾಧಿಕಾರಿಗಳಾಗ್ಬೋದು, ನೀವೇ ಚರ್ಚೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಿಂದ ಒಬ್ಬರು ಬಂದು ಈ ಜಿಲ್ಲೆಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮ ಅಲ್ಲಿ ವಿನಂತಿಸ್ತೇನೆ. ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಿಗೆ ಇಲಾಖೆ ವತಿಯಿಂದ ಹಾಗೂ ಸಂಘದ ವತಿಯಿಂದ ತುಂಬುರದ ಧನ್ಯವಾದಗಳು. ತಾವೆಲ್ಲರೂ ತಮ್ಮ ಜೊತೆಯಲ್ಲಿದ್ದು ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಅಧ್ಯಕ್ಷ ಮಲ್ಲಣ್ಣ ಸರ್ ನೋಡಿ, ಪ್ರತಿ ಜಿಲ್ಲೆಯಿಂದ ನಾನು ಹೇಳಿದ್ದೀನಿ. ಈಗ ನಾವು ಜಿಲ್ಲೆಗೆ ಗೌರವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯಿಂದ ಹೆಸರು ಕರಿತೀನಿ, ನೀವು ಮಾತಾಡ್ಕೊಳ್ಳಿ ಯಾರು ಬರ್ತೀರಂತ. ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿ, ಖಜಾನ್ಸಿನೋ, ರಾಜ್ಯ ಸಂಘದ ಪದಾಧಿಕಾರಿಗಳು ನಿರ್ಧಾರ ಮಾಡಿಕೊಂಡು ಕರೆದಾಗ ಜಿಲ್ಲೆಯಿಂದ ಒಬ್ಬರು ದಯವಿಟ್ಟು ಬರಬೇಕು. ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವಕಾಶ ಕೊಡೋಣ. ದೂರದ ಜಿಲ್ಲೆ ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಅವ್ರು ಆಗ್ಬಿಡ್ತಾರೆ ಸರ್. ಅದಾಗಿದ್ದ ನೋಡಿ, ದಯವಿಟ್ಟು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ಇಲ್ಲಿ ಬನ್ನಿ. ಪ್ರತಿ ಜಿಲ್ಲೆ ಈ ಕಡೆ ಗಾರ್ಲೆಂಡ್ ಮಾಡಿಸ್ಕೊಂಡು ಹಿರಿಯರ ಕಡೆಯಿಂದ
ದಯವಿಟ್ಟು ಆ ಕಡೆ ಆಗಿ ಹೋಗ್ಬೇಕು. ನಮ್ಮ ಅನಿಲ್ ಅವರು, ಅನಿಲ್ ಒಂದು ನಿಮಿಷ ಬಾ. ನಮ್ಮ ರಾಜಾರಾಮ್ ಶೆಟ್ಟಿ ಸರ್ ಎಲ್ಲಿದೆ ಸ್ವಲ್ಪ ವೇದಿಕೆ ಎದುರು ಬರ್ಬೇಕು. ರಾಜಾರಾಮ್ ಶೆಟ್ಟಿ ಸರ್ ದಯವಿಟ್ಟು. ನಾವಿದಾದ ಮೇಲೆ ಈ ಜಿಲ್ಲೆ ಸಂಘಟನೆ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಯಶಸ್ವಿ ಮಾಡಿರೋ ನಾಳೆ ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಮಾಡೋಣ ಕಾರ್ಯಕ್ರಮ ಮುಗಿದ್ಮೇಲೆ. ದಯವಿಟ್ಟು ಯಾರಾದರೂ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮನಸ್ಸಿಗೆಗಳು ಹಂಚ್ಕೊಳ್ಳೋಕಿದೆ. ಒಬ್ಬ ಮಹಿಳೆಯರಿಗೆ ಒಬ್ಬ ಪುರುಷರಿಗೆ ಅವಕಾಶ ಇರ್ತದೆ. ಇವತ್ತೊಂದು ಏನಿತ್ತು, ಏನು ಬದಲಾವಣೆ ಆಗ್ಬೇಕಾಗಿತ್ತು ಅಥವಾ ಏನು ಮಿಸ್ಟೇಕ್ ಇತ್ತು ಅಂತಕ್ಕಂತ ಹೇಳಿದ್ರೆ ನಾಳೆ ಬದಲಾವಣೆ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಯಾರಾದ್ರೂ ಬರ್ಬೋದು, ಒಬ್ಬ ಮಹಿಳೆಯರಿಗೆ ಒಬ್ಬ ಪುರುಷರಿಗೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಬೇಕಾಗುತ್ತೆ. ದಯವಿಟ್ಟು ಯಾರನ್ನ ಬಂದ್ ಮಾಡ್ಬೋದು, ಮಾತಾಡ್ಬೋದು. ನಿಮ್ಗೂ ಮುಕ್ತವಾದಂತ ಅವಕಾಶ ಕಲ್ಪಿಸಿದ್ದೀವಿ. ಹಾಗೆ ಹಾವೇರಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ, ಎಲ್ಲ ವಿಭಾಗದ ಜಿಲ್ಲೆಯಿಂದ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಪರವಾಗಿ ಬಂದು ಯಾರಾದ್ರೂ ಒಬ್ಬರು ಬಂದು ದಯವಿಟ್ಟು ಸಂಘದಿಂದ ಗೌರವವನ್ನು ಸ್ವೀಕರಿಸಬೇಕು. ಆಮೇಲೆ ಹೆಸರು ವೈಯಕ್ತಿಕ ಕರೀಲಿಲ್ಲ ಅಂತ ಹೇಳ್ಬೇಡಿ. ಯಾಕಂದ್ರೆ ವೇದಿಕೆಯಲ್ಲಿ ಕೆಲವರು ಇದ್ರು, ಕೆಲವರು ಇಲ್ಲಿರಲ್ಲ. ಅದರಿಂದ ಅಲ್ಲಿ ಅವಕಾಶ ಸಿಗ್ಲಿಲ್ಲ. ನೀವೆಲ್ಲ ಶ್ರಮ ಅಂತಕ್ಕಂಥದ್ದನ್ನು ನಾವು ಗುರುಸಿದ್ದೀವಿ. ನಿಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಗೌರವ ಇದು. ನಿಮ್ಮ ಅಧ್ಯಕ್ಷ ಬರಲಿ, ಕಾರ್ಯದರ್ಶಿ ಬರಲಿ, ರಾಜ್ಯ ಸಂಘದ ಪದಾಧಿಕಾರಿ ಬರಲಿ, ಒಬ್ಬರು ಜಿಲ್ಲೆಯಿಂದ ಬಂದಾಗ ನಿಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಗೌರವ ಅಂತಕ್ಕಂಥದ್ದು. ದಯವಿಟ್ಟು ಜಿಲ್ಲೆಯಿಂದ ಒಬ್ಬರು ನೀವು ಮಾತಾಡ್ಕೊಂಡು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಗೌರವಾಧ್ಯಕ್ಷ ವೆಂಕಟೇಶ್ ಸರ್ ಅವರು, ಆಮೇಲೆ ನಮ್ಮ ಹಿರಿಯರು ಇನ್ಯಾರನ್ನ ಹೆಸರು ಬಿಟ್ಟಿದ್ರೆ ನಿವೃತ್ತಿ ಆಗಿರ್ತಕ್ಕಂಥ ಹಿರಿಯರು ದಯವಿಟ್ಟು ಬಂದಿದೆ, ವೇದಿಕೆಗೆ ಬನ್ನಿ ದಯವಿಟ್ಟು. ಸರ್, ಜಿಲ್ಲೆಯ ಪರವಾಗಿ ಒಬ್ಬರು ಮಾತ್ರ ದಯವಿಟ್ಟು ಗಮನಿಸಿ. ಜಿಲ್ಲೆಯ ಪರವಾಗಿ ಒಬ್ಬರು ಮಾತ್ರ ಬನ್ನಿ, ಬಾಕಿ ಇಬ್ಬರು ಮೂವರು ಇದ್ರೆ ಎಲ್ಲ ಕೆಳಗೆ ಹೋಗಿ ದಯವಿಟ್ಟು. ದಯವಿಟ್ಟು ಎಲ್ಲಿದ್ರು ವೇದಿಕೆಗೆ ಬನ್ನಿ. ಲಿಲ್ಲಿ ಪಾಯಸ್ ಅವರು ಬಂದಿಲ್ಲ. ಮೋಹನ್ ಶಿರ್ಲಾಲ್ ಅವರು, ವಿನೋದ್ ಕುಮಾರ್, ಅಖಿಲ್ ಶೆಟ್ಟಿ, ಆಲಿಸ್ ಪಾಯ್ಸ್, ಇಷ್ಟು ಮಂದಿ ಇದ್ರೆ ಎಲ್ಲಾದ್ರೂ ಇದ್ರೆ ಬನ್ನಿ. ಮಾಮಚ್ಚನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಲೋ ಹಲೋ ಚಿಕ್ಕೋಡಿ ಜಿಲ್ಲೆಯ ಬೀನಾ ಮೇಡಮ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಮೋಹನ್ ಆಳ್ವಾಜ್, ಮೂಡುಬಿದಿರೆ. ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿರುವ ನಾವು ಈ ಬೃಹತ್ ಆಕಾರದ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಸಂಘಟಕರಿಗೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ
ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕ್ರೀಡಾಕೂಟಕ್ಕೆ ನಾವೆಲ್ಲ ಆಗಮಿಸಿದ್ದು ಭಾಳಷ್ಟು ಸಂತೋಷದ ವಿಷಯ. ಈ ಒಂದು ಮೂಡುಬಿದಿರೆಯಲ್ಲಿ ಮಾನ್ಯ ಶ್ರೀ ಮೋಹನ್ ಆಳ್ವಾಸ್ ಅವರು ನಮಗೆ ಎಲ್ಲರಿಗೂ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಮಗೋಸ್ಕರ ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದಾರೆ. ಆ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಬಂದಂಥ ನಾವೆಲ್ಲರೂ ಭಾಗ್ಯವಂತರು ಅಂತ ತಿಳಿದುಕೊಳ್ಳುತ್ತೇನೆ. ಯಾಕೆಂತಂದರೆ ಈಗಾಗಲೇ 3 ವರ್ಷದಿಂದ ನಾವು ಸ್ಕೌಟ್ ಗೈಡ್ ವತಿಯಿಂದ 10 ದಿನಗಳ ಕಾಲ ರಾಷ್ಟ್ರಮಟ್ಟದ ಜಾಂಬೂರಿಯಲ್ಲಿ ಬಂದಾಗ ಮಾನ್ಯರು ನಮಗೆಲ್ಲ ಭಾಳಷ್ಟು ತುಂಬ ಹೃದಯದ ಪ್ರೀತಿಯಿಂದ ಎಲ್ಲ ಮುದ್ದು ವಿದ್ಯಾರ್ಥಿಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರು. ಅವುಗಳನ್ನು ಹೇಳಲು ಹಾಗೂ ಮಕ್ಕಳನ್ನು ನೋಡಲು 2 ಕಣ್ಣುಗಳು ಸಾಲವು. ಮಾನ್ಯರು ಪ್ರತಿಯೊಬ್ಬ ನಾವು ಬಂದಂಥ ಶಿಕ್ಷಕರಿಗೆ ಪತ್ರದ ಮುಖಾಂತರ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದರು. ಅದಕ್ಕೆ ಆ ಪತ್ರವನ್ನು ಓದಿ ನಮಗೆ ತುಂಬ ಸಂತೋಷವಾಯಿತು. ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿಯಲ್ಲಿ ನಾವು ಭಾಗವಹಿಸಿದ್ದು ಮತ್ತೊಮ್ಮೆ ಯಾವಾಗ ಬರುತ್ತೇವೆ, ಮತ್ತೊಮ್ಮೆ ಯಾವಾಗ ಮೂಡುಬಿದಿರೆಯನ್ನು ನಾವು ನೋಡುತ್ತೇವೆ ಕಣ್ತುಂಬ ಅಂತ ತುಂಬ ಕುತೂಹಲದಿಂದ ಕುಳಿತಿದ್ವಿ. ನಾವು ಒಂದಾದರೂ ಸ್ಪರ್ಧೆಯಲ್ಲಿ ನಾವು ಬಹುಮಾನವನ್ನು ಪಡೆದುಕೊಂಡು ಮೂಡುಬಿದಿರೆಗೆ ಬರಬೇಕು ಅಂತ ಆಸೆಯಿಂದ ನಾವು ಬಂದಿದ್ದೇವೆ. ನಿಜವಾಗ್ಲೂ ಇಲ್ಲಿ ನೋಡಲು 2 ಕಣ್ಣುಗಳು ಸಾಲ್ತಾ ಇಲ್ಲ. ಅಂತಹ ಒಂದು ಬೃಹದಾಕಾರದ ವೇದಿಕೆಯಲ್ಲಿ ಇವತ್ತು ನಮ್ಮನ್ನು ಬರಮಾಡಿಕೊಂಡ್ರು. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಮಾನ್ಯರು ಕ್ಷಮಿಸಬೇಕು. ಮತ್ತು ಭಾಳಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳ್ಬೇಕಂತ ತಿಳಿತಾ ಇಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಕೂಟ ನಾವು ಯಶಸ್ವಿಯಾಗಿ ಮಾಡೋಣ. ಮಾನ್ಯರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಉತ್ತಮವಾದಂತಹ ಒಂದು ನಮ್ಮ ಜೀವನ ಪೂರ್ತಿ ಮಕ್ಕಳನ್ನು ಚೆನ್ನಾಗಿ ನಾವು ಎತ್ತರಕ್ಕೆ ಒಯ್ಯೋಣ. ಮಾನ್ಯರು ಈಗ ಇಲ್ಲಿ ಆಳ್ವಾಸ್ ಸಂಸ್ಥೆಯಲ್ಲಿ ಸುಮಾರು 400-500 ಮಕ್ಕಳು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದವರೆಗೂ ಹೋಗಿರುತ್ತಾರೆ. ಅದನ್ನು ಕೇಳಿ ನಮಗೆ ತುಂಬ ಸಂತೋಷವಾಯಿತು. ಮಹಿಳಾ ಶಿಕ್ಷಕಿಯರನ್ನು ಇಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರು. ಇದೊಂದು ನನ್ನ ಸೌಭಾಗ್ಯ ಅಂತ ತಿಳಿದುಕೊಂಡಿದ್ದೇನೆ. ಸರ್, ನಾನು ಜಾಂಬೂರಿಗೆ ಬಂದದ್ದು ಇನ್ನೂ ಮರೆತಿಲ್ಲ, ಎಂದೂ ಮರೆಯೋದಿಲ್ಲ. ನಾವು ಸಾಯೋ ತನಕ ಅದನ್ನು ಮರಿಲಾರ್ದಂಥ ಒಂದು ಸವಿ ನೆನಪು ಇತ್ತು. ಭಾಳ ಸಂತೋಷ ಆಗ್ತದೆ. ಮತ್ತೊಮ್ಮೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಸಂಘಟಕರಿಗೆ 2 ಮಾತನ್ನು ಹೇಳ್ತಾ ತುಂಬ ಹೃದಯದ ನಮಸ್ಕಾರಗಳು, ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಎಲ್ಲ ಸಂಘಟಕರಿಗೆ. ನಮ್ಮ ಚಿಕ್ಕೋಡಿ ಜಿಲ್ಲೆ ವತಿಯಿಂದ, ಹುಕ್ಕೇರಿ ತಾಲೂಕಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಸರ್, ಎಷ್ಟು ನಮಸ್ಕಾರ ಹೇಳಿದ್ರೂ ತಮಗೆ ಕಡಿಮೆ ಅಂತ ತಿಳಿದುಕೊಂಡಿದ್ದೇನೆ.